ಪ್ಯಾರಿಸ್ನಲ್ಲಿ ನಡೆಯುತ್ತಿರುವ 78ನೇ ಕ್ಯಾನ್ನೆಸ್ ಚಿತ್ರೋತ್ಸವದಲ್ಲಿ ಇದೇ ಮೊದಲ ಬಾರಿಗೆ ಜಾಹ್ನವಿ ಕಪೂರ್ ಭಾಗವಹಿಸಿದ್ದು, ಆಕೆಗೆ ತೊಡಿಸಿದ್ದ ಶ್ರೀದೇವಿಯ ಉಡುಗೆ ತೊಡುಗೆಯು ಮೆಚ್ಚುಗೆ ಮತ್ತು ಟೀಕೆ ಎರಡನ್ನೂ ಗಳಿಸಿದೆ. ತರುಣ್ ತಹಿಲಿಯಾನಿ ಸ್ಕರ್ಟ್ ಹಾಗೂ ಕಾಸೆಟ್ ಸ್ಕರ್ಟ್ ತೊಡಿಸಿದ್ರು. ಇದರಲ್ಲಿ ಜಾಹ್ನವಿಯು ತಾಯಿ ಶ್ರೀದೇವಿಯಂತೆ ಕಾಣಿಸಿದರಾದರೂ ಅದಕ್ಕೆ ಮೆಚ್ಚುಗೆ ಸಿಕ್ಕ ಪ್ರಮಾಣದಲ್ಲಿ ಟೀಕೆ ಕೂಡ ಎದುರಾಗಿದೆ. ಬನಾರಸ್ನಲ್ಲಿ ವಿಶೇಷವಾಗಿ ಕೈಕುಸುರಿ ಮಾಡಿದ ಕೈನೇಯ್ಗೆಯ ಕಾಸೆಟ್ ಸ್ಕರ್ಟ್ ಇದು. ಅಂತರ್ಜಾಲದಲ್ಲಿ ಮಹಾರಾಣಿ ಗಾಯತ್ರಿ ದೇವಿಯಂತೆ, ಶ್ರೀದೇವಿಯ ಕಾಂತಶಕ್ತಿಯಂತೆ ಎಂಬಿತ್ಯಾದಿ ಹೊಗಳಿಕೆ ಬಂದಿವೆ. ಅದೇ ವೇಳೆ ಶಾದಿ ಡಬಲ್ ಕಿ ಬಾಬಿ, ಸಾರಿ ಔಟ್ಫಿಟ್ ಈಸ್ ಎ ಬಿಗ್ ನೋ ಎಂಬಿತ್ಯಾದಿಯಾಗಿ ಕಚ್ಚುಗೆಗಳು ಬಂದಿವೆ. The Ocean Pearl Inn. Welcome to hospitality. Another landmark from the Ocean Pearl Group. Ideally located and well-equipped hospitality destination in the heart of the Mangaluru city. Find everything you need with aesthetic appeal and comfort in premium and deluxe rooms. Asian House is the city's first fine dine pan-Asian restaurant featuring Chinese, Thai, Japanese and Indian cuisine. Sagar Ratna is delighting its customers with authentic South Indian vegetarian cuisine, which are cooked fresh. Experience a world-class hospitality. The Ocean Pearl Inn, Vijay Kapikad, Mangaluru.